ಈ ಒಂದು ಮುಸ್ಸಂಜೆಯ ಹೃದಯ ತುಂಬಿದ ಶುಭಕಾಮನೆಗಳು. ಅದೇ ರೀತಿ ನಮ್ಮ ಮಂಚಿಲ ಜುಮಾ ಮಸೀದಿ ಮತ್ತು ಮದ್ರಸದ ಆಡಳಿತ ಸಮಿತಿಯವರು ಸನ್ಮಾನ್ಯ ಯುಟಿ ಖಾದರ್ ಸಾಹೇಬ್ರವರಿಗೆ ಒಂದು ಸುಮಾರು 7 ತಿಂಗಳ ಹಿಂದೆ ನಮ್ಮ ಅಂಗನವಾಡಿ ಕೇಂದ್ರ ಮತ್ತು ಮದ್ರಸದ ಈ ಒಂದು ಕಟ್ಟಡದಲ್ಲಿ ಮಳೆ ಬಂದಾಗ ವಿದ್ಯಾರ್ಥಿಗಳಿಗೆ ತಮ್ಮ ಶಾಲಾ ಶಿಕ್ಷಣವನ್ನು ಮದ್ರಸಾ ಶಿಕ್ಷಣವನ್ನು ಮಾಡಲು ಅಸಾಧ್ಯ ಅನ್ನುವ ಒಂದು ಮನವಿಯನ್ನು ನೀಡಿದಂತೆ ಅಲ್ಲಾಹನ ಅಪಾರವಾದ ಒಂದು ಅನುಗ್ರಹದಿಂದ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬ್ರವರ ಒಂದು ಶ್ರಮದಿಂದ ಇವತ್ತು ಒಂದು ಸುಮಾರು 3,500 ಚದರ 3,500 ಸ್ಕ್ವೇರ್ ಫೀಟ್ನ ಒಂದು ಸುಸಜ್ಜಿತ ಮೇಲ್ಚಾವಣಿ ಪ್ರೆಸ್ ಅನ್ನ ಅವರ ಸಹಕಾರದಿಂದ ಮಾಡಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ಅತಿಥಿಗಳನ್ನು ನಮ್ಮ ಮಸೀದಿಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಯಾದಂತಹ ಮೊಹಮ್ಮದ್ ಶರೀಫ್ ರವರು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ನಮ್ಮ ಹತೀಬ್ ರವರು ದುವಾ ಮುಸ್ತಫಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್-ಫಾತಿಹ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್-ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್. ಇಹ್ದಿನಸ್ ಸಿರಾತಲ್ ಮುಸ್ತಖೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ദാലീൻ. ആമീൻ. ബിസ്മില്ലാഹിർ റഹ്മാനിർ റഹീം. ഖുൽ ഹുവല്ലാഹു അഹദ് അല്ലാഹുസ് സമദ് ലം യലിദ് വലം യൂലദ് വലം യകുൽ ലഹു കുഫുവൻ അഹദ്. ബിസ്മില്ലാഹിർ റഹ്മാനിർ റഹീം. ഖുൽ ഹുവല്ലാഹു അഹദ് അല്ലാഹുസ് സമദ് ലം യലിദ് വലം യൂലദ് വലം യകുൽ ലഹു കുഫുവൻ അഹദ്. ബിസ്മില്ലാഹിർ റഹ്മാനിർ റഹീം. ഖുൽ ഹുവല്ലാഹു അഹദ് അല്ലാഹുസ് സമദ് ലം യലിദ് വലം യൂലദ് വലം യകുൽ ലഹു കുഫുവൻ അഹദ്. ബിസ്മില്ലാഹിർ റഹ്മാനിർ റഹീം. ഖുൽ അഊദു ബിറബ്ബിൽ ഫലഖ് മിൻ ശർരി മാ ഖലഖ് ശർരി ഗാസിഖിൻ ഇദാ വഖബ വമിൻ ശർരി النفاثات بالعقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل وسلم على سيدنا محمد وعلى آله وأصحاب سيدنا ومولانا محمد. اللهم بارك لنا في اجتماعنا هذا بركة تامة كما باركت على عبادك الصالحين. اللهم ربنا اغفر لنا وارحمنا ولوالدينا وللمؤمنين والمؤمنات بحق نبينا محمد صلى الله عليه وسلم وبجميع الأنبياء والأولياء والصالحين. ربنا آتنا في الدنيا حسنة وفي الآخرة حسنة وقنا عذاب النار. آمين برحمتك يا أرحم الراحمين. وصلى الله تعالى وسلم على خير خلق سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಈ ಕಾರ್ಯಕ್ರಮದಲ್ಲಿ ಕಿರಾತ್ ಅನ್ನು ಪಠಿಸಲು ಮದ್ರಸಾ ವಿದ್ಯಾರ್ಥಿಯಾದಂತಹ ಅಸ್ಫಕರ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغلوب عليهم ولا الضالين. آمين. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ಬರಕಾತು.
ನಮ್ಮ ಈ ಕಾರ್ಯಕ್ರಮವು ನಮ್ಮ ಮದ್ರಸದ ಮೇಲ್ಛಾವಣಿಯ ಉದ್ಘಾಟನೆ ಕಾರ್ಯಕ್ರಮವಾಗಿರುತ್ತದೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸುವವರು ನಮ್ಮ ಮಸೀದಿಯ ಅಧ್ಯಕ್ಷರಾದಂತಹ ಬಹುಮಾನ್ಯ ಮೊಹಮ್ಮದ್ ಅಶ್ರಫ್ ರವರು. ನಮ್ಮ ಈ ಮದ್ರಸಕ್ಕೆ ಮೇಲ್ಛಾವಣಿಯ ಅವಶ್ಯಕತೆ ಬಂದಾಗ ನಮ್ಮ ಯುಟಿ ಖಾದರ್ ಸರ್ ಹತ್ರ ಇದರ ಕುರಿತು ನಾವು ಹೇಳಿದೆವು. ಹಲವಾರು ವರ್ಷಗಳಿಂದ ನಮ್ಮ ಮಕ್ಕಳು ಮದ್ರಸೆಗೆ ಬರುವಾಗ ಮಳೆ ನೀರು ಅವರ ಮೇಲೆಗೆ ಬಿದ್ದುಕೊಂಡು ಚಂಡಿಯಾಗುತ್ತಾ ಕ್ಲಾಸ್ನಲ್ಲಿ ಕುಳಿತುಕೊಳ್ಳಬೇಕಾದಂಥ ಒಂದು ಅವಸರ ಇತ್ತು. ಅದನ್ನು ಮನಕಂಡು ನಮ್ಮ ರಾಜ್ಯದ ಗೌರವಾನ್ವಿತ ವಿಧಾನಸಭೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಸರ್ ಅವರ ಹತ್ರ ನಾವೊಂದು ಮನವಿಯನ್ನಿಟ್ಟಾಗ ಕೂಡಲೇ ಅದಕ್ಕೆ ಸ್ಪಂದಿಸಿ ಒಳ್ಳೆ ರೀತಿಯಲ್ಲಿ ಉಳ್ಳಾಳದಲ್ಲಿ ಎಲ್ಲಿಯೂ ಕಾಣಲು ಸಾಧ್ಯವಿಲ್ಲ ಅದಷ್ಟು ಚಂದವಾಗಿ ಒಳ್ಳೆಯ ಒಂದು ಒಂದು ಕೆಲಸವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ಕೆಲಸ ಪೂರ್ಣಗೊಳಿಸಲು ನಮ್ಮ ಕೌನ್ಸಿಲರು ಹಾಗೂ ಉಳ್ಳಾಳ ನಗರಸಭೆಯ ನಿಕಟಪೂರ್ವ ಉಪಾಧ್ಯಕ್ಷರಾದಂತಹ ಅಯ್ಯೂಬ್ ಮಂಚಲರ್ ಅವರ ಶ್ರಮವನ್ನು ನಾವು ಮರೆಯಲು ಸಾಧ್ಯವೇ ಇಲ್ಲ. ನಮಗೆಲ್ಲ ರೀತಿಯಲ್ಲಿ ಅವರು ಸಹಕರಿಸಿದ್ದಾರೆ. ನಾನು ಜಾಸ್ತಿ ಏನು ಮಾತನಾಡಲು ಇಚ್ಛಿಸುವುದಿಲ್ಲ. ನಮ್ಮ ಗೌರವಾನ್ಯ ಸಭಾಧ್ಯಕ್ಷರು ಇನ್ನೊಂದು ಕಾರ್ಯಕ್ರಮಕ್ಕೆ ತೆರಳಲಿರುವುದರಿಂದ ನನ್ನ ಕರ್ತವ್ಯವಾದ ಸ್ವಾಗತಕ್ಕೆ ನಾನು ಅಣಿಯಾಗುತ್ತಿದ್ದೇನೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಂದಿಗೆ ಬಂದಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸರ್ ಅವರಿಗೆ ಮಸ್ಜಿದುಲ್ ಜಾಮಿಯಾ ಅಲ್ ಮುನವ್ವರ್ ಮಂಚಿಲ ಹಾಗೂ ಮಮ್ಹುಲ್ ಉಲಮಾ ಮದ್ರಸಾ ಮಂಚಿಲ ಇದರ ಸಮಿತಿಯ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ವಹಿಸುತ್ತೇನೆ. ಅದೇ ರೀತಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸುವಂತಹ ಜನಾಬ್ ಮೊಹಮ್ಮದ್ ಅಶ್ರಫ್ ರವರಿದ್ದಾರೆ. ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಅಯ್ಯೂಬ್ ಮಂಚಿಲ ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭೆಯ ಕಮಿಷನರ್ ಆದಂತಹ ವಾಣಿ ಆಲ್ವಾ ಅವರಿದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿಯಾದಂತಹ ಸದಾಶಿವ ಉಳ್ಳಾಳ್ ರವರು ಅಧ್ಯಕ್ಷರು ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಮಮತಾ ಗಟ್ಟಿ ಅವರು ಸಹ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಳ್ಳಾಳ ನಗರಸಭೆಯ ಮಾಜಿ ಉಪಾಧ್ಯಕ್ಷರು ಆದಂತಹ ಮುಸ್ತಫಾ ಅಬ್ದುಲ್ಲಾ ಅವರಿದ್ದಾರೆ. ಅವರನ್ನು ಸಹ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಮೇಲ್ಛಾವಣಿಯನ್ನು ಆದಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತಹ ಸಿ.ಕೆ. ಮೊಹಮ್ಮದ್ ಕಾಂಟ್ರಾಕ್ಟರ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್. ನಮ್ಮ ಯು ಎ ಇಸ್ಮಾಯಿಲ್ ರವರು ಮಾಜಿ ಅಧ್ಯಕ್ಷರು ವೇದಿಕೆಗೆ ಬರಬೇಕು. ಅದೇ ರೀತಿ ಉಸ್ಮಾನ್ ಕಲ್ಲಾಪ್ ಎಲ್ಲಿದ್ರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸದಾಶಿವ ಉಲ್ಲಾಲ್ ರವರು ಒಂದೆರಡು ಶುಭಾಶಯಗಳನ್ನು ಹೇಳಬೇಕಾಗಿ ವಿನಂತಿ. ಈ ಒಂದು ಸುಂದರವಾದ ಸಮಾರಂಭ ಈ ಭಾಗದಲ್ಲಿ ಇಲ್ಲಿಯ ಜನರ ಕೋರಿಕೆ ಮೇರೆಗೆ ಇಲ್ಲಿಯ ಮಸೀದಿಯ ಆಡಳಿತದವರು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಯುಟಿ ಖಾದರ್ ಅವರನ್ನು ಕೋರಿಕೊಂಡಾಗ ಅದಕ್ಕೆ ಕೂಡಲೇ ಸ್ಪಂದಿಸಿ ಇವತ್ತೊಂದು ಈ ಮದರಸದ ಕಟ್ಟಡಕ್ಕೆ ಮತ್ತು ಅಂಗನವಾಡಿಯ ಕಟ್ಟಡಕ್ಕೆ ಮೇಲ್ಛಾವಣಿಯನ್ನು ಒದಗಿಸಲು ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಮೊತ್ತವನ್ನು ಬಿಡುಗಡೆಗೊಳಿಸಿ ಇವತ್ತು ಸುಂದರವಾದಂಥ ಈ ಮೇಲ್ಛಾವಣಿ ರಚನೆಯಾಗಿದೆ. ಈ ಸಂದರ್ಭದಲ್ಲಿ ಈ ಭಾಗದ ಜನರ ಪರವಾಗಿ ನಾನು ಕ್ಷೇತ್ರ ಶಾಸಕರಾದಂಥ ನಮ್ಮ ನಾಯಕರಾದಂಥ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯುಟಿ ಖಾದರ್ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಜೊತೆಗೆ ಇನ್ನು ಈ ಕ್ಷೇತ್ರದಲ್ಲಿ ಅನೇಕ ಸಂಘ ಸಂಸ್ಥೆಗಳಿಗೆ ಬೇಕಾದಷ್ಟು ಸವಲತ್ತನ್ನು ಒದಗಿಸಿಕೊಟ್ಟಂಥ ನಮ್ಮ ಶಾಸಕರು ಅವರ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬೇಕಾದಂಥ ಸಮಸ್ಯೆ ಜನರಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಜೊತೆಗೆ ಬೇಕಾದಂಥ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸತತವಾಗಿ ದುಡಿತಾ ಇರುವುದರಲ್ಲದೆ ರಾಜ್ಯದ ಪ್ರತಿಯೊಬ್ಬ ಜನತೆ ಮತ್ತು ರಾಷ್ಟ್ರದ ಜನತೆ ಈ ಭಾಗದ ಶಾಸಕರನ್ನ ಜನಪ್ರಿಯ ಶಾಸಕರಾದಂಥ ಯುಟಿ ಖಾದರ್ ಅವರನ್ನು ಗೌರವಿಸುವುದರ ಜೊತೆಗೆ ಇದು ಈ ಭಾಗದ ಈ ಕ್ಷೇತ್ರದವರ ಮತದಾರರಿಗೆ ನಮಗೆ ಸಂದಂತ ಗೌರವ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿಕೊಂಡು ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ನಾನು ವೇದಿಕೆಯಲ್ಲಿ ಇವರು ಎಲ್ಲರಲ್ಲೂ ಕೇಳಿದೆ ಒಂದೆರಡು ಮಾತುಗಳನ್ನಾಡಿ ಬೇಡ ನಮ್ಮ ಸ್ಪೀಕರ್ ಅವರು ಮಾತನಾಡಲಿ ಅಂತ ಹೇಳಿದ್ರು. ಸ್ಪೀಕರ್ ಅವರು ನಮ್ಮ
ಗುರುಗಳು ಖತೀಬ್ರವರು ಉಸ್ತಾದ್ರವರು ದುವಾ ಮಾಡಿದ ತಕ್ಷಣ ಅವರೊಂದು ಮಾತುಗಳನ್ನು ಹೇಳಿ ನಮ್ಮ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳಿದ್ದಾರೆ. ಬಹಳ ತುರ್ತಾಗಿದ್ದಾರೆ ನಮ್ಮ ಸ್ಪೀಕರ್ ಸರ್. ಈ ಜಮಾತಿನ ಸರ್ವ ಸಹೋದರರು, ಅಲ್ಲಾಹನು ನಮ್ಮ ಈ ಸಮಾರಂಭವನ್ನು ಕಬೂಲ್ ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತಾ, ನಮ್ಮ ಈ ಮಂಚಿಲ ಮದ್ರಸಾದ ಸಮೀಪವಿರುವ ಅದರ ಮುಂಭಾಗದಲ್ಲಿರುವ ನಮ್ಮ ಈ ಒಂದು ಮದ್ರಸಾ ಕಟ್ಟಡ, ಅದೇ ರೀತಿ ನಮ್ಮ ಅಂಗನವಾಡಿ ಕೇಂದ್ರ, ಇದರ ಮೇಲ್ಛಾವಣಿಯ ಉದ್ಘಾಟನಾ ಸಮಾರಂಭವಾಗಿದೆ. ಇದು ಬಹಳ ಸುಂದರವಾಗಿ ಈ ಒಂದು ಕಟ್ಟಡವು ನಮ್ಮ ಮುಂದೆ ಮೂಡಿ ಬಂದಿರುತ್ತದೆ. ಈ ಒಂದು ಕೆಲಸವು ಅತ್ಯಂತ ನಮಗೆ ಅತ್ಯಗತ್ಯವಾಗಿ ಆಗಬೇಕಾದಂತಹ ಒಂದು ಕಾರ್ಯವಾಗಿತ್ತು. ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಅದು ನಮಗೆ ಇಲ್ಲಿ ಪೂರ್ಣಗೊಂಡು ಅದರ ಉದ್ಘಾಟನೆಯನ್ನು ಮಾಡುವಂತಹ ಒಂದು ಸುವರ್ಣ ಅವಕಾಶವನ್ನು ಅಲ್ಲಾಹನು ನಮಗೆ ಒದಗಿಸಿ ಕೊಟ್ಟಿರುತ್ತಾನೆ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ವ್ಯವಸ್ಥೆಗೆ ಎಲ್ಲ ರೀತಿಯ ನಮಗೆ ಸಹಕಾರ, ಅದೇ ರೀತಿ ನಮ್ಮ ಸರ್ಕಾರದಿಂದ ಅನುದಾನವನ್ನು ನಮಗೆ ಒದಗಿಸಿ ಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಶಾಸಕರು, ನಮ್ಮ ಸ್ಪೀಕರು ಕೂಡ ಆದಂತಹ UT ಖಾದರ್ ಸಾಹೇಬ್ ಅವರಿಗೆ ಅಲ್ಲಾಹನು ಇನ್ನಷ್ಟು ಉನ್ನತಿಯನ್ನು ಕರುಣಿಸಲಿ. ಅವರ ಈ ಒಂದು ಸಹಾಯ, ಅವರ ಒಂದು ಈ ಪ್ರಯತ್ನ, ಅವರ ಒಂದು ಈ ಸಹಕಾರವು ಅಲ್ಲಾಹುವನ್ನು ಮೆಚ್ಚಲಿ ಎಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಅದೇ ರೀತಿ ನಮ್ಮ ಈ ಒಂದು ಕಾರ್ಯದಲ್ಲಿ ಬಹಳಷ್ಟು ನಮಗೆ ಸಹಕಾರವನ್ನು ನೀಡಿದಂತಹ ನಗರ ಪಂಚಾಯತ್ ಇದರ ನಿಕಟಪೂರ್ವ ಉಪಾಧ್ಯಕ್ಷರು ಆದಂತಹ ಅಯ್ಯೂಬ್ ಮಂಚಿಲ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಲ್ಲಾಹನು ಸರ್ವವಿಧ ಒಳಿತನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಈ ಒಂದು ಕಾರ್ಯವನ್ನು ಇಷ್ಟು ಸುಂದರವಾಗಿ ಮಾಡುವಂತ ಆ ಒಂದು ಕೆಲಸದಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸಿ ಅದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ನಿರ್ವಹಿಸಿದಂತಹ ಇಲ್ಲಿನ ಜಮಾತ್ ಆಡಳಿತ ಸಮಿತಿ, ಅದೇ ರೀತಿ ಅದರೊಂದಿಗೆ ಸಹಕರಿಸಿದ ಈ ಜಮಾತಿನ ಸರ್ವ ಎಲ್ಲರಿಗೂ ಅಲ್ಲಾಹನು ಒಳಿತನ್ನು ಕರುಣಿಸಲಿ. ಅದೇ ರೀತಿ ನಮ್ಮ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ನಮಗೆ ಉತ್ತಮವಾಗಿ ಚಂದವಾಗಿ ಮಾಡಿಕೊಟ್ಟಿರುವಂತಹ ಈ ನಮ್ಮ ವೇದಿಕೆಯಲ್ಲಿರುವ ಎಲ್ಲರಿಗೂ ಅಲ್ಲಾಹನು ಎಲ್ಲಾ ವಿಧ ಒಳಿತಿನ ಬಾಗಿಲುಗಳನ್ನು ತೆರೆಯಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಈ ಒಂದೆರಡು ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಾನು ಮರೆತು ಬಿಟ್ಟೆ, ಸ್ಪೀಕರ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಮಾತಾಡಲು. ಕಾರ್ಯಕ್ರಮ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಮಂಚಿಲ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು, ಈ ಎಲ್ಲ ಹಿಂದಿನ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸರ್ವ ಸದಸ್ಯರನ್ನು, ಈ ಜಮಾತಿನ ಪ್ರತಿಯೊಬ್ಬ ಹಿರಿಯಗಣ್ಯ ವ್ಯಕ್ತಿಗಳನ್ನು ನಾನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಅತ್ಯುತ್ತಮವಾದ ಜುಮ್ಮಾ ಮಸೀದಿಯ ಮುಖಾಂತರ ಪವಿತ್ರತೆಯಾದ ಕಾರ್ಯಕ್ರಮ ಹಮ್ಮಿಕೊಂಡು ಈ ಜುಮ್ಮಾ ಮಸೀದಿ ಅಭಿವೃದ್ಧಿ ಜೊತೆಯಲ್ಲಿ ಮದ್ರಾಸವನ್ನು ಕೂಡ ಅಭಿವೃದ್ಧಿಪಡಿಸಬೇಕು. ಈ ಮೊಹಳದಿರುವಂಥ ಸಣ್ಣ ಸಣ್ಣ ಮಕ್ಕಳಿಗೆ ಉತ್ತಮವಾದ ಸವಲತ್ತನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಸವಲತ್ತನ್ನು ಕೊಡುವ ಮೂಲಕ ಇಲ್ಲಿ ಕಲಿತಿರುವಂಥ ಎಲ್ಲ ವಿದ್ಯಾರ್ಥಿ ಸೋದರ ಮತ್ತು ಸೋದರರು, ಈ ಸಣ್ಣ ಸಣ್ಣ ಮಕ್ಕಳು ಇವರು ಯಾರಿದ್ದಾರೆ, ಮುಂದಿನ 10-15 ವರ್ಷದಲ್ಲಿ ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ಹೋಗಬೇಕೆಂಬ ಉದ್ದೇಶದಿಂದ ಇವತ್ತು ಈ ರೀತಿಯ ಸವಲತ್ತನ್ನು ಆಗಿಂದಾಗೆ ಮನವಿ ಮತ್ತು ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ. ಇವರೆಲ್ಲ ಬೇಡಿಕೆ ಅದು ಊರವರಿಗೆ ಒಳ್ಳೆಯದಾಗಬೇಕು, ಮಕ್ಕಳಿಗೆ ಸವಲತ್ತು ಸಿಗಬೇಕು. ಈ ಎರಡಲ್ಲದೆ ಮೂರನೇ ಯಾವುದೇ ಅಂಶ ಇದರಲ್ಲಿ ಕೂಡ ಇರಲಿಲ್ಲ. 1 ಪಾಯಿಂಟ್ ಪ್ರೋಗ್ರಾಮ್ ಏನು, ಈ ಪ್ರದೇಶದ ಎಲ್ಲ ಮಕ್ಕಳಿಗೆ ಉತ್ತಮವಾದ ಸವಲತ್ತು ಕೊಡುವ ಜವಾಬ್ದಾರಿ ಅಂತ ಹೇಳಿಕೊಂಡು ಆ ಒಂದು ಸಾಕನ್ನು ಕೇಳಿದ್ರು. ಈಗ 15th ಫೈನಾನ್ಸ್ ಇಂದ ಇದಕ್ಕೆ ಬೇಕಾದ ಅನುದಾನ ಇವತ್ತು ಬಿಡುಗಡೆಯಾಗಿ ಬಹುಶಃ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಕೂಡ ಇವತ್ತು ನಿರ್ವಹಿಸಿಕೊಂಡು ಕೂಡ ಆಗಿದೆ. ಸೊ ಇದೀಗ ಎಲ್ಲ ಮಕ್ಕಳಿಗೆ ಮತ್ತು ಊರವರಿಗೆ ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ ಮತ್ತು ಹೋಗುವಂತಹ ವ್ಯವಸ್ಥೆ ಕೂಡ ಆಗುವಂಥದ್ದು. ಅದಕ್ಕಾಗಿ ಏನೆಲ್ಲ ನಿಮ್ಮ ಕನಸಿದೆಯಾ ಅದೆಲ್ಲ ಕೂಡ ಇವತ್ತು ಈಡೇರಿಸುವಂಥ ವಿಚಾರ ಇವತ್ತು ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ನಿಮ್ಮ ಮಂಚಿಲ ಈಗಲೂ ಬಹಳಷ್ಟು ಅಭಿವೃದ್ಧಿ ಹೊಂದ ಪ್ರದೇಶ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮಂಚಿಲದ ಅಭಿವೃದ್ಧಿ ಮತ್ತು ಮಂಚಿಲದ ಗೌರವ ಯಾವುದಂತ ಹೇಳಿದರೆ, ಇಲ್ಲಿ ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರಿದೆ, ಎಷ್ಟು ಶ್ರೀಮಂತರಿದ್ದಾರೆ, ಅದು ನಿಮ್ಮ ಗೌರವ ಅಲ್ಲ. ಮಂಚಿಲದ ಗೌರವ, ನೀವು ಮಂಚಿಲದಲ್ಲಿ ಎಷ್ಟು ಒಗ್ಗಟ್ಟಿನಿದ್ದೀರಿ ಅದು ಮಾತ್ರ ನಮ್ಮೆಲ್ಲರ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ನಮ್ಮ ಒಗ್ಗಟ್ಟೆ ನಮಗೆ ಸಿಕ್ಕುವಂಥ ಗೌರವ. ಒಗ್ಗಟ್ಟಿಲ್ಲದಿದ್ದರೆ ದೂರ ನಿಂತು ಹೇಳ್ತಾರೆ ಅಲ್ಲಿ ಏನು ಸಾಗಲಿಲ್ಲ ಮಾರೆ, ಆ ಮಾತು ಎಲ್ಲಿಂದಲೂ ಕೂಡ ಬರಬಾರ್ದು. ಸಣ್ಣ ಪುಟ್ಟ ವಿಚಾರನೆಲ್ಲ ಬದಿಗಿಟ್ಟು ಪ್ರತಿಯೊಂದು ಮನೆಯವರು ಕೂಡ ಒಂದೇ ತಾಯಿ ಮಕ್ಕಳು ನೋಡಿಕೊಂಡು ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಒಂದು ಅತ್ಯುತ್ತಮವಾದ ಇಡೀ ಎಲ್ಲ ನೋಡ ಹೇಳಬೇಕಾದ್ರೆ ಅಲ್ಲಿ ನೋಡಿ ಅಂತ ಹೇಳಿ ಹೋಗುವಂಥ ಮಾತನ್ನು ನಿರ್ಮಾಣ ಮಾಡೋ ಜವಾಬ್ದಾರಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗಿದೆ. ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿಯೊಂದು ಮನೆಯವರು ಕೂಡ ನಿಮ್ಮವರಂತ ಎನಿಸಿಕೊಂಡು ಉಲೇಮಾಗಳ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ವ್ಯವಸ್ಥೆ ಮಾಡಿ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಸಿಕ್ಕುವಂಥ ಅವಕಾಶ ಹೊತ್ತು ಆಗಲಿ. ಜುಮ್ಮಾ ಮಸೀದಿ ಅಧ್ಯಕ್ಷ ಸ್ಥಾನದಲ್ಲಿ ಇದೆ, ಅತ್ಯಂತ ಜವಾಬ್ದಾರಿ ಸ್ಥಾನ. ಯಾವ ಅವಕಾಶ ಸಿಕ್ಕುವುದಿಲ್ಲ. ಸಿಕ್ಕಿದ ಸಂದರ್ಭದಲ್ಲಿ ಜನಸಾಮಾನ್ಯರು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂಥ ಕಾರ್ಯಕ್ರಮ ತಾವೆಲ್ಲ ಇವತ್ತು ಮಾಡಬೇಕಾದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮೆಲ್ಲರ ದುವಾ ಸಾಕು ಆಶ್ರಮದ ಮುಖಾಂತರ ನೀವು ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮ ಇನ್ನಷ್ಟು ದೊಡ್ಡ ಮಟ್ಟ ಮಾಡಬೇಕಂತ ಆಸಕ್ತಿ ಅವರಿಗೆಲ್ಲಿತ್ತು. ನಾಳ್ದು ಬೆಲ್ಗಾಂನಲ್ಲಿ ಅಧಿವೇಶನ ಪ್ರಾರಂಭ ಆಗುವ ಕಾರಣ ನಾನು ಮತ್ತೆ ನಾಳೆ ಹೋದರೆ ಮತ್ತೆ 10 ದಿವಸ ನಾನು ಕೂಡ ನಾನು ಒಂದು ದಿವಸ ಬಹುಶಃ ಇವತ್ತು ಪವಿತ್ರವಾದ ಉಮ್ರಾ ಯಾತ್ರೆಗೆ ಹೋಗಿ ಬಂದು ನೇರವಾಗಿ ನಾನು ಬೆಲ್ಗಾಂಗೆ ಹೋಗುವ ಕಾರಣ ಮತ್ತೆ ನನಗೆ ಸಮಯ ಸಿಗದ ಕಾರಣ ಹೋಗುವ ಮುಂಚೆದನ್ನು ಮಾಡಬೇಕಂತ ಹೇಳಿಕೊಂಡು ಎಲ್ಲ ನಿನ್ನೆ ನೈಟ್ 11:30 ಗಂಟೆಗೆ ಫೋನ್ ಮಾಡೋದು ತೀರ್ಮಾನ. ಅದಕ್ಕೆ ಅರ್ಜೆಂಟ್ ಆಗಿದೆ. ಅದಕ್ಕೆ ನಾನು ನಿಮಗೆಲ್ಲ ಮಕ್ಕಳಿಗೆ ನನ್ನ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಧಾರ್ಮಿಕ ಮತ್ತು ಲೌಕಿಕ 2 ಶಿಕ್ಷಣ ಪಡೆದುಕೊಂಡು ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ತಾವೆಲ್ಲ ಇವತ್ತು ಕಾಣಬೇಕು. ಇವತ್ತು ನನ್ನಿಂದಲೇ ಯಾಕೆ ಬಹುಶಃ ಜುಮ್ಮಾ ಮಸೀದಿ ಅಧ್ಯಕ್ಷರು ಅಯ್ಯೂಬ್ ಅವರೆಲ್ಲ ಇದನ್ನು ನನ್ನನ್ನೇ ಯಾಕೆ ಉದ್ಘಾಟಿಸಿದ್ದಾರೆ. ಒಂದು ನಾನು ಶಾಸಕ ಮತ್ತು ಬಹುಶಃ ನಮ್ಮ ಸಭಾಧ್ಯಕ್ಷನಾಗಿದ್ದೇನೆ. ಎಲ್ಲದಕ್ಕಿಂತ ಮಿಗಿಲಾಗಿ ಯಾಕೆ ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. 30-40 ವರ್ಷಗಳ ಹಿಂದೆ ನಾನು ಕೂಡ ನಿಮ್ಮಾಗೆ ಮಸೀದಿ ಕೂತ್ಕೊಂಡು ಉಲೇಮಾಗಳ ಮತ್ತು ಇನ್ನರ ಮಾತುಗಳನ್ನು ಕೇಳ್ತಿದ್ದೆ. 40 ವರ್ಷಗಳ ಹಿಂದೆ 50 ವರ್ಷಗಳ ಹಿಂದೆ ನಿಮ್ಮಾಗೆ ನಾನು ಕೂಡ ಅಲ್ಲಿ ಕೂತ್ಕೊಂಡು ಮಾತನ್ನು ಕೇಳುತ್ತಿದ್ದವನು ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷನಾಗಬಹುದಾದರೆ ನಿಮ್ಗೆ ಎಲ್ಲರಿಗೂ ಕೂಡ ಆಗುವಂಥ ಹಕ್ಕು, ಯೋಗ್ಯತೆ ಮತ್ತು ಅವಕಾಶ ಇದೆ. ತಾವು ಕೂಡ ಇವತ್ತು ಯುಟಿ ಖಾದರ್ ಮಾತ್ರ ಈ ಸ್ಥಾನದಲ್ಲಿ ಕೂತ್ಕೊಳ್ಳೋದಲ್ಲ, ಯುಟಿ ಖಾದರ್ ಮಾತ್ರ ಇತಿಹಾಸ ನಿರ್ಮಾಣ ಮಾಡೋದಲ್ಲ, ನಿಮ್ಗೆಲ್ಲರಿಗೂ ನಿರ್ಮಾಣ ಮಾಡುವಂಥ ಅವಕಾಶ ಆಗ್ತದೆ. ಯುಟಿ ಖಾದರ್ ಆದ ನನಗೂ ಕೂಡ ಆಗ್ಬೋದೆಂಬ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ನಿಮ್ಗೆಲ್ಲರಿಗೂ ಕೂಡ ಬರಬೇಕು. ಮುಂದಿನ 10-20 ವರ್ಷ ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ಕಾಣಬೇಕು. ಅದಕ್ಕೆ ನೀವೆಲ್ಲ ಪ್ರೀತಿ ವಿಶ್ವಾಸ ಒಂದು ವ್ಯಕ್ತಿತ್ವ ರೂಪಿಸಿಕೊಂಡು ಹೋಗ್ಬೇಕಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ದುವಾ ನಾನು ಇವತ್ತು ಕೇಳಿಕೊಂಡು ನಿಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ತಾ ನಾನು ನಮ್ಮ CK ಮೊಹಮ್ಮದ್ ಅವರಿಗೆ ಅಭಿನಂದನೆ ಇವತ್ತು ಸಲ್ಲಿಸಿ ಅಯ್ಯೂಬ್ ಅವರಿಗೂ ಕೂಡ ಮೇಲೆ ಉತ್ಸಾಹ ಚೆನ್ನಾಗಿ ಕೆಲಸ ಮಾಡಿ ಹೋಗಿದ್ದಾರೆ. ಬಹುಶಃ ನಮ್ಮ ಸಫರ್ನ ಮನ್ಸೂರ್ ಅವರು ಎಲ್ಲ ಕೂಡ ಇವತ್ತಿದ್ದಾರೆ. ಇವರೆಲ್ಲ ಕ್ಲಬ್ಬಿನವರಿಗೂ ಪ್ರತಿಯೊಂದು ಮನೆಯವರಿಗೂ ಪ್ರತಿಯೊಂದು ಉಲೇಮಾಗಳಿಗೂ ಉಮರಾಗಳಿಗೂ ನನ್ನ ವಿಶೇಷ ಅಭಿನಂದನೆ ಶುಭ ಸಲ್ಲಿಸಿ ನಿಮ್ಮೆಲ್ಲ ದುವಾ ನಾನು ಕೇಳಿಕೊಂಡು ಮಾತು ಮುಗಿಸಿನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮ್ಮ ರಾಜ್ಯಕ್ಕೆ ಮಾಡಲು ಅವರಿಗೆಲ್ಲ ದೀರ್ಘಾಯುಷ್ಯವನ್ನು ನೀಡಲಿ, ಆಫೀಸನ್ನು ನೀಡಲಿ. ಎಲ್ಲರ ದುವಾ ಆಶೀರ್ವಾದ ಅವರೊಂದಿಗೆ ಇರಲಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅದೇ ರೀತಿ